ನಂದಲಿಕೆ ಶ್ರೀಕಾಂತ ಭಟ್ರ 10ನೇ ನಂಬರ್ ದರ್ಲೆಗೆ ಮೂಡೂರು ಕರ ಹರಿಕಳ ಗೈಡರ್ ಗೊತ್ತು ಮಿಥುನ್ ಎಂಬರಾಕಿಲ್ಲ 1ನೇ ನಂಬರ್ ದರ್ಲೆಗೆ ಬಲ್ಲ ಮಲ್ಲ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ಪಡೋರು ಕರೆತ್ತ ನಂದಲಿಕೆ ಶ್ರೀಕಾಂತ ಭಟ್ರ 2ನೇ ನಂಬರ್ ದರ್ಲು ಭಾಗವಹಿಸಿನ 15 ಜೊತೆ ಬಲ್ಲದ ಮಲ್ಲರ್ಲೆಡೆ ಬಂಟ್ವಾಳ ಕಮಲದ ಮೂಡೂರು ಪಡೂರು ಜೋಡು ಕರೆ ಕಮಲಕೂಟದ ಬಲಬಲ ವಿಭಾಗದ ಫೈನಲ್ ಪ್ರವೇಶ ಮಾಡಿದರೆ 11:71 12:20 ಬಲಬಲ ವಿಭಾಗದ ಫೈನಲ್ ಪ್ರವೇಶ ಮಾಡಿದ ನಂದಲಿಕೆ ಶ್ರೀಕಾಂತ ಭಟ್ರ 2ನೇ ನಂಬರ್ ದರ್ಲೆ ಗಿಡ ಏನಾರು ಕಾವೂರು ದೋಟ ಸುದರ್ಶನರ್ ಅಣ್ಣಬಲೆ ನಾಯದಲ್ಲಿ ಹಾಕಲಿ ಬಲೆ ಒಂದು ದಾದ ಸಾಲದ ಮಧ್ಯೆ ನಿಖಿಲ ಹಲೋ ಓ ಬಲ್ಲದ ಮಲ್ಲತ್ತೆ 11 ಪದವ್ ಕರ್ನಾಟಕ ಫ್ಲೇವಿಡಿ ಸೋಜನ್ 2ನೇ ನಂಬರ್ ದೇರ್ಲು ಮೂಡೂರು ಕರೆಕ್ಟ್ ನಂದಲಿಕೆ ಶ್ರೀಕಾಂತ ಭಟ್ರ 1ನೇ ನಂಬರ್ ದೇರ್ಲು ಪಡೂರು ಕರೆಕ್ಟ್ ಪಡಪೀಲ್ ಪ್ರವೀಣ್ ಕೋಟ್ಯ ಅಂದ್ರೆ ಪದವ್ ಕರ್ನಾಟಕ ಫ್ಲೇವಿಡಿ ಸೋಜನ್ 2ನೇ ನಂಬರ್ ದೇರ್ಲು ಗಿಡ ಬೇರೆ ಬಂಬ್ರಾಣ ಬೈಲು ಒಂದಿಷ್ಟು ನಂದಲಿಕೆ ಶ್ರೀಕಾಂತ ಭಟ್ರ 1ನೇ ನಂಬರ್ ದೇರ್ಲು ಗಿಡ ಬೇರೆ ಅದೇ 11 ಈ ವರ್ಷದ ಇದಮುಟ್ಟದ ಕಂಬಲಾಡು ಅತಿ ಹೆಚ್ಚು 1ನೇ ಬಹುಮಾನದ ತೀರ್ಪಡೆ ನೀರು ನಂದಲಿಕೆ ಶ್ರೀಕಾಂತ ಭಟ್ರ 1ನೇ ನಂಬರ್ ದೇರ್ಲು ಬೆಂಗಳೂರದ ಕಂಬಳಡ್ಲ 1ನೇ ಬಹುಮಾನದ ತೀರ್ಪಡೆ ನಿರ್ವೃತ್ತಿ ಕರೆಡ್ತಾ ಇರೋದಿಲ್ಲ ಕರಿನೆ ಕಂಬಳಡ್ 2ನೇ ಬಹುಮಾನದ ತೀರ್ಪಡೆ ಇತ್ತಾರೆ ಇದು ದುಂಬುದ ಹಲವು ಕಂಬಳಡ್ 1ನೇ ಬಹುಮಾನದ ತೀರ್ಪಡೆತ್ತಿನ ನಂದಲಿಕೆ ಶ್ರೀಕಾಂತ ಭಟ್ರ 1ನೇ ನಂಬರ್ ದರ್ಲು ಪಡೂರು ಕರೆಟುಲ್ಲೇರು ಪದವು ಕರ್ನಾಟಕ ಫ್ಲೇವಿಡಿ ಸೋಜಿನ 2ನೇ ನಂಬರ್ ದರ್ಲು ಈ ವರ್ಷದ ಬಾರಾಡಿದ ಕಂಬಳಡ್ ಬಹುಮಾನ ಪಡೆ 2ನೇ ಬಹುಮಾನದ ತೀರ್ಪಡೆ ಯಾರು ಕಾಣಿಕೆಯನ್ನು ಕೊರೆದು ಮಾನದಿಗೆ ಮೂಡೂರು ಕರೆ ಪದವು ಕರ್ನಾಟಕದಾಗಲಿಗೆ ಪಡೂರು ಕರೆ ನಂದಲಿಕೆ ಶ್ರೀಕಾಂತ ಭಟ್ರಿಗೆ ಬಲ್ಲಮಲ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ಪಡೋರು ಕರೆತ್ತ ನಂದಲಿಕೆ ಶ್ರೀಕಾಂತ ಭಟ್ರ 1ನೇ ನಂಬರ್ ದರ್ಲು ಭಾಗವಹಿಸಿನ 15 ಜೊತೆ ಬಲ್ಲದ ಮಲ್ಲರ್ಲಡೆ ಬಂಟ್ವಾಳ ಕಮಲದ ಮೂಡೂರು ಪಡೂರು ಜೋಡು ಕರೆ ಕಮಲಕೂಟದ ಬಲ್ಲಮಲ್ಲ ವಿಭಾಗದ ಫೈನಲ್ ಪ್ರವೇಶ ಮಾಡಿದರೆ ನಂದಲಿಕೆ ಶ್ರೀಕಾಂತ ಭಟ್ರನ 1ನೇ ನಂಬರ್ ದರ್ಲಿನ ಗಿಡ ಏನಾರೆ ಬಂಬ್ರಾಣ ಬೈಲು 1 ಎಚ್ಚಟ್ರೆ 11:95 12:01.06